ನಮಸ್ತೆ ವೀಕ್ಷಕರೇ, ಈಗ ನೀವು ನೋಡ್ತಿರುವಂತಹ ಸ್ಥಳ ಇದು ಸಸಿಹಿತ್ಲು ಬೀಚ್. ಆ ಕಡೆ ನದಿ, ಈ ಕಡೆ ಬೀಚ್ ಎರಡು ಕೂಡ ಮರ್ಜ್ ಆಗುವಂತಹ ಸ್ಥಳ. ಇಲ್ಲಿಗೆ ದಯವಿಟ್ಟು ಮಂಗಳೂರಿಗೆ ಬರೋದಾದರೆ ಈ ಸ್ಥಳವನ್ನು ಆಯ್ಕೆ ಮಾಡಿ, ಯಾಕಂದರೆ ಸಸಿಹಿತ್ಲು ಬೀಚ್ ಅತ್ಯಂತ ಅದ್ಭುತವಾದಂತಹ ಬೀಚ್. ಅಲ್ಲಿ ಮರ್ಜ್ ಆಗ್ತದೆ ನೋಡಿ, ಅದು ನದಿ ಮತ್ತು ಈ ಕಡೆ ಸಮುದ್ರ ಎರಡು ಕೂಡ ಮರ್ಜ್ ಆಗುವಂತಹ ಸ್ಥಳ. ತುಂಬ ಅದ್ಭುತವಾದಂತಹ ಸ್ಥಳ ಇದು. ಇಲ್ಲಿಗೆ ಬರೋದಾದರೆ ಒಂದು ಆ ಕಡೆಯಿಂದ ಸಹ ಬರ್ಬೋದು, ಮತ್ತೊಂದು ಈ ಕಡೆಯಿಂದ ಸಹ ಬರ್ಬೋದು. ನಿಮಗೆ ಹೇಳ್ತೇನೆ, ರೂಟ್ ಮ್ಯಾಪ್ ನಾನು ಹೇಳ್ತೇನೆ. ಇದು ನೋಡಿ ಎಷ್ಟು ಒಂದು ಅದ್ಭುತವಾದ ಒಂದು ಸ್ಥಳ ನೋಡಿ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ಬರೋದಾದರೆ ಇಲ್ಲಿಗೆ ಬನ್ನಿ ದಯವಿಟ್ಟು. ವೀಕ್ಷಕರೇ, ಈ ಬೀಚಿಗೆ ಬನ್ನಿ, ಇದು ಸಖತ್ತಾಗಿದೆ ಈ ಬೀಚ್. ಸಸಿಹಿತ್ಲು ಬೀಚ್ ಅಂದರೆ ಒಂಥರ ಫೇಮಸ್ ನೋಡಿ, ಯಾವ ರೀತಿ ಇದೆಯಾ ನೋಡಿ. ಆ ಕಡೆ ನೋಡಿ, ಮರ್ಜ್ ಆಗುವಂತಹ ಸ್ಥಳ. ಇಲ್ಲೆಲ್ಲ ಮರ್ಜ್ ಆಗ್ತದೆ ನೀರು, ನದಿದ್ದು ಮತ್ತು ಸಮುದ್ರ ಮರ್ಜ್ ಆಗುವಂತಹ ಸ್ಥಳ. ಅದ್ಭುತವಾದ ಸ್ಥಳ ಇದು, ಸಖತ್ತಾಗಿದೆ. ತುಂಬ ಜನ ಬರ್ತಾರೆ ಇಲ್ಲಿ. ವೀಕ್ಷಕರೇ, ಸಸಿಹಿತ್ಲು ಬೀಚ್ ನೀವು ನೋಡಬೇಕೆಂದರೆ ಮಂಗಳೂರು ಹಾಗೂ ಉಡುಪಿ ಮಧ್ಯೆ ಸಿಗುವ ಸುರತ್ಕಲ್ ಮೂಲಕ ಈ ಸಸಿಹಿತ್ಲು ಬೀಚ್ ತಲುಪಬಹುದು. ಸುರತ್ಕಲ್ನಿಂದ ಸಸಿಹಿತ್ಲು ಬೀಚ್ಗೆ ಕೇವಲ 11 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಕಾಯ್ತಿರಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.